ಹರಿಹರ ಪಲ್ಲತ್ತಡ್ಕದಲ್ಲಿ ವೈನ್ ಶಾಪ್ ತೆರೆಯಲು ಪ್ರಯತ್ನ ನಡೆಸ್ತಾ ಇರೋ ಬೆನ್ನಲ್ಲೇ ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಮದ್ಯದಂಗಡಿ ಪ್ರಾರಂಭಿಸದಂತೆ ಊರಿನ ಜನರನ್ನ ಕರೆದು ಸಭೆ ನಡೆಸಿ ಸಭೆಯ ಬಳಿಕ ಮದ್ಯದಂಗಡಿ ವಿರೋಧಿ ಸಮಿತಿ ರಚನೆ ಮಾಡಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ 1994ರಲ್ಲಿ ಮದ್ಯದಂಗಡಿ ವಿರೋಧಿ ಚಳವಳಿ ಪ್ರಥಮ ಬಾರಿಗೆ ಈ ಭಾಗದಲ್ಲಿ ನಡೆದಿತ್ತು. ನಾಗರಿಕರ ಹೋರಾಟದ ಸಲುವಾಗಿ 1994ರ ಜುಲೈ ತಿಂಗಳಿನಿಂದ ಮದ್ಯದಂಗಡಿಯನ್ನ ತೆರವುಗೊಳಿಸಲಾಗಿತ್ತು. ಪ್ರಥಮ ಬಾರಿಗೆ ರಾಜ್ಯದಲ್ಲೇ ಸರ್ಕಾರದ ಲೈಸೆನ್ಸ್ ಪಡೆದ ಮದ್ಯದಂಗಡಿಗಳನ್ನು ಬಂದ್ಗೊಳಿಸಿದ ಕೀರ್ತಿ ಎಂಬ ಹೆಗ್ಗಳಿಕೆಯನ್ನ ಹರಿಹರ ಗ್ರಾಮ ಪಡೆದಿತ್ತು. ಇದೀಗ ಮತ್ತೆ ಅಂಗಡಿ ತೆರೆಯುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು, ಹರಿಹರ ಪಳ್ಳತ್ತಡ್ಕ ಹಾಗೂ ಸುತ್ತಲಿನ ಗ್ರಾಮಸ್ಥರು, ನಾಗರಿಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದವರು ಎಲ್ಲರೂ ವೈನ್ ಶಾಪ್ ತೆರೆಯುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಗ್ರಾಮ ಪಂಚಾಯತಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಸಭೆಯಲ್ಲಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಹಿಮ್ಮತ್ ಕೆಸಿ, ವಿನೂಪ್ ಮಲ್ಲಾರ್, ಪ್ರದೀಪ್ ಕುಮಾರ್ ಕೆಎಲ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಸಂತೋಷ್ ಕುಮಾರ್ ರೈ, ಹಿರಿಯರಾದ ದುರ್ಗದಾಸ್ ಮಲ್ಲಾರ್, ಹರಿಹರ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಜಯಂತ್ ಬಾಳುಗೋಡು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲಿ ನೋಡಿ, ಈಗ ಕೆಲವರು, ಈಗ ನಾನು ನನಗೆ ಇವರು ಅನ್ನಲ್ಲ ಎಲ್ಲ ಗೋಪಾಲ ಅಂತ ಹೇಳಿದ್ರೆ ಅದಕ್ಕೆ ಕೆಲವರು ಸಿಕ್ಕಿದವರು ಹೇಳಿದ್ದಾರೆ, ಹಾಗೆ ಬರ್ರಿ ಆದರೆ ಉಳಿದಿದ್ದೀವಿ ವ್ಯಾಪಾರ ಕಥೆ ಆಗಿಲ್ಲ. ಚಿಕ್ಕರು ಅಲ್ಲಿ ಅವ ಮೆಣಸು ಕೋಳಿ ಅಂತ ಕೊಡ್ತಾರೆ ಹುಡುಗಾಡುಗಳು, ಮತ್ತೆ ನಾವು 3-4 ಕ್ವಾರ್ಟರ್ ತಗೊಳ್ತಾರೆ ಪಾಪ. ಮತ್ತೆ ಮನೆಗೆ ಒಂದು ಕ್ವಾರ್ಟರ್ ಅಲ್ಲಿ ಕುಡಿದು ಹರಿಹರಕ್ಕೆ ಬರೋದು ಅವ್ರಿಗೆ ಬೀಳ್ತಿತ್ತಲ್ಲ, ಒಂದು ಬಾರಿಯ ತಂದು ಕೊಡ್ತಾರೆ. ಹರಿಹರದವರು ಮಾಡ್ತಾರೆ. ಹರಿಹರದಲ್ಲಿ ಬಾರಿ ರೆಸ್ಟೋರೆಂಟ್ ಆದರೆ ಕೊಲ್ಲಂಬರದವ್ರಿಗೂ ಕಳಮಕಟ್ಟವ್ರಿಗೂ ತೊಂದರೆ ಇಲ್ಲ. ಈಗ ಇಲ್ಲಿ ನೋಡಿ, ಈಗ ಕೆಲವರು, ಈಗ ನಾನು ನನಗೆ ಇವರು ಅನ್ನಲ್ಲ ಎಲ್ಲ ಗೋಪಾಲ ಅಂತ ಹೇಳಿದ್ರೆ ಅದಕ್ಕೆ ಕೆಲವರು ಸಿಕ್ಕಿದವರು ಕಥೆ ಆಗಿಲ್ಲ. ಚಿಕ್ಕರು ಅಲ್ಲಿ ಅವ ಮೆಣಸು ಕೋಳಿ ಅಂತ ಕೊಡ್ತಾರೆ ಹುಡುಗಾಡುಗಳು,